Nama TV presents Dance Mummy Dance. 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 ಮನೆಯ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲ ಗುರು. ಈ ಮೊದಲಾದ ಗುರು ತಾಯಿಗೆ ಪ್ರಣಾಮವನ್ನು ಮಾಡ್ತಾ ತಾಯಂದರಿಗಾಗಿ ಮಾಡಿದಂಥ ವೇದಿಕೆ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂತಹ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಿಮ್ಮ ಒಳ್ಳೆಯಾದಂತಹ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ನಿಮ್ಮ ನೆಚ್ಚಿನ ಶೋ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಅರುಣಾ ಮಸಾಲಾ ಹಾಗೂ ಸಿಟಡೆಲ್ ಡೆವಲಪರ್ಸ್. ನೋಡ್ತಾ 5 ಸೀಸನ್ ಆಗಿ ಆಯಿತು. ಈ 5ನೇ ಸೀಸನ್ನಲ್ಲಿರುವಂತಹ ಮಮ್ಮೀಸ್ ಜಬರ್ದಸ್ತ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆದರೆ ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಾರಂಭ ಆದ ಹಾಗೆ SPBಗೆ ಒಂದು ಸಲಾಂ. ನಮ್ಮ ಕನ್ನಡಿಗರ ಒಂದು ಪ್ರತಿಷ್ಠೆಯನ್ನು ಪ್ರಪಂಚದಾದ್ಯಂತ ಎತ್ತಿ ಹಿಡಿದಂತಹ ಪಂಚಭಾಷಾ ಸಿಂಗರ್ ಅಂತ ಹೇಳ್ಬೋದು. ಅದು ಸಿಂಗಿಂಗ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಹಿನ್ನೆಲೆ ವಾಯ್ಸ್ ಡಬ್ಬಿಂಗ್ ಆಗಿರಲಿ, ಪ್ರೊಡಕ್ಷನ್ ಆಗಿರಲಿ, ಮ್ಯೂಸಿಕ್ ಕಂಪೋಸಿಂಗ್ ಆಗಿರಲಿ, ಸಕಲ ಕಲಾ ವಲ್ಲಭ ಅಂತ ಹೇಳಿದಂತಹ SP ಬಾಲಸುಬ್ರಹ್ಮಣ್ಯಂ ಸರ್ ಅವರಿಗೆ ನಮ್ಮ ಒಂದು ಪ್ರೀತಿಯ ನಮನಗಳನ್ನು ಕೊಡ್ತಾ ಇದ್ದೇವೆ ನೃತ್ಯದ ಮೂಲಕ. ಅದೆಷ್ಟೋ ವೇದಿಕೆಯಲ್ಲಿ ಹಾಡಿನ ಮೂಲಕ ಅಥವಾ ಮಾತಿನ ಮೂಲಕ ಅವರಿಗೆ ಟ್ರಿಬ್ಯೂಟನ್ನು ಕೊಟ್ಟಿದ್ರೆ, ಇದೀಗ ನಮ್ಮ ಈ ತಾಯಂದರಿಗಾಗಿ ಮಾಡಿದ ವೇದಿಕೆಯಲ್ಲಿ ತಾಯಂದರು ಬಂದು ತಮ್ಮ ನೃತ್ಯದ ಮೂಲಕ ಅವರಿಗೆ ಒಂದು ಟ್ರಿಬ್ಯೂಟನ್ನು ಕೊಡುವಂತಹ ಒಂದು ಹೊಸ ಎಪಿಸೋಡನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ವೆಲ್ಕಮ್ ಒನ್ಸ್ ಅಗೇನ್. SPB ಸರ್ಗೆ ಒಂದು ಸಲಾಂ ಅಂತ ಹೇಳ್ತಾ ನಮ್ಮ ಜಡ್ಜಸ್ಗೂ ಸಲಾಂ ಹಾಕುವಂತಹ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಯಾಕಂದರೆ ಎಷ್ಟೇ ಚಂದದ ಡಾನ್ಸರ್ಸ್ ಬಂದು ಹೋಗಿದ್ರು ಕೂಡ ನಾವು ಚಂದದಲ್ಲಿ ನೋಡ್ತಾ ನಗಾಡ್ತಾ ಎಂಜಾಯ್ ಮಾಡ್ತೇವೆ. ಆದರೆ ಕಾಂಪಿಟೇಷನ್ ಅಂತ ಆಗಿದ್ದರಿಂದಾಗಿ ಇವರಿಗೆ ಮಾರ್ಕ್ಸನ್ನು ಕೊಡುವಂಥದ್ದು ಅಥವಾ ಇವರನ್ನು ತಿದ್ದುವಂಥದ್ದು ಅಥವಾ ಇವರನ್ನು ಬೆಟರ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಉತ್ತೇಜನ ನೀಡುವಂಥದ್ದು ನಮ್ಮ ಜಡ್ಜಸ್ನ ಕೆಲಸ ಆಗಿದೆ. ನಮ್ಮ 3 ಡಾನ್ಸಿಂಗ್ ದೀವಾಸ್ ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಬಹಳ ಖುಷಿಯಿಂದ ಸಂತೋಷದಿಂದ ಇವರು 3 ಜನರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಬ್ಬರು ತಾಯಿಯಾಗಿ, ಒಂದು ಕಲಾವಿದೆಯಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಂಡಂತಹ ಈ ಕೊರೋನಾ ಸಂದರ್ಭದಲ್ಲೂ ಕೂಡ ತಮ್ಮ ಮುಖದ ಭಾವದಿಂದ ತಮ್ಮಲ್ಲಿರುವಂತಹ ಕಲೆಯಿಂದ ಪ್ರಪಂಚದಾದ್ಯಂತ ಒಂದು ಫೇಮಸ್ ಆಗಿರುವಂತಹ ನಮ್ಮ ನೆಚ್ಚಿನ ಜಡ್ಜ್ ಆಗಿದ್ದಾರೆ ಮಾನ್ಸಿ ಸುಧೀರ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅವ್ರ ನಗುನಲ್ಲೇ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅಂತ ಹೇಳಿದರು ಅಂತ. ಆದರೂ ಕೂಡ ಒಂದೆರಡು ಮಾತಲ್ಲಿ ಹೊಸ ಸಂಚಿಕೆಗೆ ನಿಮ್ಮ ಶುಭ ಹಾರೈಕೆಯನ್ನು ನೀಡಬೇಕು. SPB ಅವರು ಅವರ ಎಲ್ಲ ಹಾಡುಗಳನ್ನು ನಮಗೆ ಕೇಳುವುದೇ ನಮಗೊಂದು ಮನಸ್ಸಿಗೊಂದು ಆನಂದ ನೀಡುವಂಥದ್ದು. ಅದರಲ್ಲೂ ಅವರ ಬಾಯಿಂದ ಕನ್ನಡ ಹಾಡುಗಳನ್ನು ಕೇಳಲಿಕ್ಕಂತೂ ತುಂಬ ನಾನು ಕಾಯ್ತಾ ಇರ್ತೇನೆ. ಸೊ ಈ SPB ಅವರ ಟ್ರಿಬ್ಯೂಟ್ ಆಗಿರುವಂತಹ ಈ ನಮ್ಮ ಟಿವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಶೋ ಅಲ್ಲಿ ನಾವು ಹೆಚ್ಚೆಚ್ಚು ಕನ್ನಡ ಹಾಡು ಕೇಳಲಿಕ್ಕೆ ಆಸೆಯಿಂದ ಕಾಯ್ತಾ ಇದ್ದೇವೆ. ಈ ಎಪಿಸೋಡಲ್ಲೂ ನಾನು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೇನೆ. ಆಲ್ ರೈಟ್. ಪ್ರಾಯಶಃ ಸುಮ್ಮನೆ ಹೇಳೋದು ಅವ್ರು ಯಾವಾಗಲೂ ಎಕ್ಸೈಟೆಡ್ ಆಗಿ ಇರ್ತಾರೆ, ಆದರೆ ಈ ಎಪಿಸೋಡಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಒನ್ಸ್ ಅಗೇನ್ ಮೇಡಮ್. ಎಸ್, ನಮ್ಮವರೇ ಅಂತ ಹೇಳ್ಬೋದು, ನಮ್ಮ ಟಿವಿಯ ಒಂದು ತಂಡದವರೇ ಆಗಿರ್ಬೋದು ಅಥವಾ ಡಾನ್ಸ್ ಮಮ್ಮಿ ಡಾನ್ಸ್ನ ಒಂದು ಕ್ರೂ ಅಂತ ಹೇಳ್ಬೋದು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ಕೊಂಡು ಅದು ಕೊರಿಯೋಗ್ರಾಫರ್ ಆಗಿರಲಿ, ಜಡ್ಜ್ ಆಗಿರಲಿ, ಹಿತೇಶಿ ಆಗಿರಲಿ, ಒಂದು ಗೈಡಿಂಗ್ ಫೋರ್ಸ್ ಆಗಿರಲಿ, ನಮ್ಮನ್ನು ಬೆಟರ್ ಮಾಡುವಂತಹ ನಮ್ಮ ಯುವಕ ಜಡ್ಜ್. ಅಂದರೆ ಮದುವೆ ಆಗಲಿಲ್ಲ, ಇನ್ನೂ ವೆರಿ ಡಿಮಾಂಡಲ್ಲಿರುವಂತಹ ಬ್ಯಾಚುಲರ್, ಆದರೆ ಆ್ಯಕ್ಟರ್ ಆಗಿದ್ದಾರೆ, ಕೊರಿಯೋಗ್ರಾಫರ್ ಆಗಿದ್ದಾರೆ, ಒಂದು ಮಾಡೆಲ್ ಆಗಿದ್ದಾರೆ. ಅದಕ್ಕಿಂತ ಎಲ್ಲ ಜಾಸ್ತಿ ಅಂತ ಹೇಳ್ಬೋದು ನನ್ನ ಒಂದು ಒಳ್ಳೆ ಸ್ನೇಹಿತ ಆಗಿರುವಂತಹ ಸೂರಜ್ ಸನಿಲ್ ಅವರು. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಯಸ್, ಡು ಯು ವಾಂಟ್ ಟು ಸೇ ಸಮಥಿಂಗ್ ಟು ದ ಕಂಟೆಸ್ಟೆಂಟ್ಸ್ ದಿಸ್ ವೀಕ್? ಕಂಟೆಸ್ಟೆಂಟ್ಗಿಂತ ಹೇಳೋದಕ್ಕಿಂತ ಮೊದಲು SPBಗೆ ತುಂಬ ಟ್ರಿಬ್ಯೂಟ್ ಹೋಗಿದೆ, ಸಾಂಗ್ ಮುಖಾಂತರ, ಸ್ಪೀಚ್ ಮುಖಾಂತರ. ಆದರೆ ನೃತ್ಯ ಮುಖಾಂತರ ಐ ಥಿಂಕ್ ಯಾರೂ ಮಾಡಿಲ್ಲ ಅಂತ ನಾನು ಅನ್ಕೋತೀನಿ ಇಷ್ಟವರೆಗೆ. ಸೊ ದಿಸ್ ಈಸ್ ಸಮಥಿಂಗ್ ಸ್ಪೆಷಲ್ ಫ್ರಮ್ ನಮ್ಮ ಟಿವಿ ಅಂತ ಅನ್ಕೋತೀನಿ. ಯಾಕಂದರೆ ನೃತ್ಯ ಮುಖಾಂತರ SPBಗೆ ಟ್ರಿಬ್ಯೂಟ್ ನಾನು ನೋಡಿದಾಗಿದೆ ಫಸ್ಟ್ ಟೈಮ್ ಅನ್ಕೋತೀನಿ, ಮಂಗಳೂರಲ್ಲಿ ಅಟ್ಲೀಸ್ಟ್ ನೃತ್ಯ ಮುಖಾಂತರ. ಸೊ ವಿ ಆರ್ ದ ಬಿಗಿನರ್ಸ್ ಫಾರ್ SPB ಟ್ರಿಬ್ಯೂಟ್ ಥ್ರೂ ಡ್ಯಾನ್ಸ್. ಸೊ ಅದು ನನಗೆ ತುಂಬ ಖುಷಿಯಾಯಿತು. ಹಾಗೆ ಒಂದೆರಡು ಎಪಿಸೋಡಲ್ಲಿ ನಾವು ನೋಡಿದ್ವಿ SPB ಪರ್ಫಾರ್ಮೆನ್ಸಸ್ ಹೇಗೆ ನಮ್ಮ ಕಂಟೆಸ್ಟೆಂಟ್ಸ್ ಮಾಡಿದ್ರಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅದೇ ನೀವು ಎಲ್ಲರೂ ಹೇಳಿದಾಗೆ ಅವರ ಸಾಂಗ್ ಕೇಳ್ತಾ ಈ ಶೋಸ್ ಕಳೆಯೋದೇ ಒಂದು ತುಂಬ ಸ್ಪೆಷಲ್. ಸೊ ಅದೇ ನನಗೆ ಒಂದು ತುಂಬ ಖುಷಿ ಹಾಗೂ ಎಕ್ಸ್ಪೆಕ್ಟಿಂಗ್ ಗುಡ್ ಪರ್ಫಾರ್ಮೆನ್ಸ್ ಈ ಎಪಿಸೋಡಲ್ಲೂ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಜೊತೆ ಇರುವಂತಹ ಮೂರನೇ ಜಡ್ಜ್ ನಮ್ಮ ಊರ್ದ ನಮ್ಮ ನೀರ್ದ
ಬರಿಕೆರತ್ತ ಒಂಜಿ ಆನಂದ ಪನ್ನೊಲಿ ನಮ್ಮ ಊರಿನವರೇ ಆಗಿದ್ಕೊಂಡು ಚಿಕ್ಕಂದಿನಲ್ಲಿ ಪ್ಯಾಷನ್ಗೋಸ್ಕರ ಪ್ರಾರಂಭ ಮಾಡಿದಂಥ ಒಂದು ಆರ್ಟ್ ಫಾರ್ಮನ್ನು ಇವತ್ತು ಪ್ರೊಫೆಷನ್ ಆಗಿ ಇಡೀ ದೇಶದಾದ್ಯಂತ ಎಲ್ಲರೂ ನೋಡಿ ಮೆಚ್ಚುಗೆಯನ್ನು ಕೊಡುವಂತಹ ಒಂದು ಟಾಪ್ ಕೊರಿಯೋಗ್ರಾಫರ್ ಆಗಿ ಮೂಡಿ ಬಂದಂತಹ ಮಂಗಳೂರಿನ ಹುಡುಗ. ಅವರು ಕೂಡ ಬ್ಯಾಚುಲರ್ ಆಗಿದ್ದಾರೆ. ತುಂಬ ನಗುಮುಖದ ಮಿತಭಾಷಿ ಅಂತ ಅಂದ್ಕೊಂಡಿದ್ರೆ ಬಹಳ ಮಜಾಕಿ ಸ್ವಭಾವದ ತುಂಬ ಮಾತಾಡುವಂಥ ನಮ್ಮ ಜಡ್ಜ್ ಅಂತ ಹೇಳ್ಬೋದು. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ನಿತೇಶ್ ಕೋಟ್ಯಾನ್. ವೆಲ್ಕಮ್ ಟು ದ ಶೋ. ಇರ್ನ ಬ್ಯಾಚುಲರ್ ಬಂದು ಮುಲ್ಪ ಮ್ಯಾರೇಜ್ ಬ್ಯೂರೋ ಆಪಣ ಬೇಗಡು ಎಲ್ಲದಕ್ಲೆ ನಾಡ್ರೆ ಬಂಗೊಪ್ಪಂದು ಖುಷಿ ಆಪಣದೆ ಮಸ್ತ್ ಆಪ್ಷನ್ ಇತ್ತು ನನಗೆ ಚೂಸ್ ಮಾಡ್ಬಾರ ಆಪ್ಷನ್ ತಿಕ್ಕೊಂಡು ಅವಳ ಕುಡ್ಲದಾನೆ ಪೊಂಡು ತಿಕ್ಕೊಂಡು ಎಂಗ್ಲೆಗ್ಲ ಖುಷಿ ಆತೆ ಎಡ್ಡೆ ಮಸಾಲ ಮಾಡೋರಿ ರೈಟ್ SPB ಸ್ಪೆಷಲ್ ಆವೊಂದುಂಡು ನಿತೇಶ್ ಎಂಚ ಆವೊಂದುಂಡು ಆಕ್ಚುಲಿ ಪನೋಡುದಾದ ಪಂಡ ದ ಥೀಮ್ ದೀಯರತೆ SP ಬಾಲಸುಬ್ರಹ್ಮಣ್ಯಂ ಸರ್ನ ಥೀಮ್ ದೀತೆರತೆ ಅವಕ್ಕೇಂದೆ ಮಸ್ತ್ ಖುಷಿ ಆಂಡ್ ಇಂಕಿ ಹಾಂ ಯಾರ್ ಪಂಡ ಎನ್ನಿತ್ತಿಜಿಕಿ ಒನ್ ಟೈಮ್ ಡಿ ಅರ್ನ ಸಾಂಗ್ಗೆ ಮೂಲ ಪರ್ಫಾರ್ಮೆನ್ಸ್ ತೂದು ಜಡ್ಜ್ ಮನ್ಪುವ ಬೊಕ ಅರ್ನ ಸಾಂಗ್ ಇಂಚಲ ಪರ್ಫಾರ್ಮೆನ್ಸ್ ಆಪುನ್ ಪಂದು ಅನ್ ಲೈಕ್ ತುಯರ ತಿಕ್ಕುನ್ಲ ಬಾರಿ ಕಡಿಮೆ ಇಂಚಿನ ಸ್ಟೇಜ್ ತಿಕ್ಕುಜಿ ಮತ್ಲಬ್ ಇತ್ತ ಕೊಡ್ತೇರು ಈ ಎಡ್ ಸ್ಟೇಜ್ ಯುಟಿಲೈಸ್ ಮನ್ಪರೆ ಮೊಕ್ಲೆ ಕೊಡ್ತೇರು ಅಂಡ್ ಥೀಮ್ ದೀತೆರತ್ತೆ ಬಾರಿ ಶೋಕ್ದ ಥೀಮ್ ಎನ್ನ ಫೇವ್ರೇಟ್ ಆರ್ ಮಸ್ತ್ ಫೇವ್ರೇಟ್ ಬಂಡ ಪನ್ಪೆರತ್ತೆ ಹಾರ್ಟ್ಲಿ ಮಸ್ತ್ ಕ್ಲೋಸ್ ಯಾರು ಮಸ್ತ್ ಅಡ್ಮೈರ್ ಮನ್ಪ ಮಸ್ತ್ ಇನ್ಸ್ಪಿರೇಷನ್ ಆರ್ ಎಂಕ್ಲೆ ಮಾತೇರಿಗ್ಲ. ಸೊ ಈ ಥೀಮ್ ದೀತಿನೇಕ್ ಯಾನ್ ಬಾರಿ ಖುಷಿ ಪಡ್ವೆ ಬೊಕ್ಕ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಫಾರ್ ಆಲ್ ದ ಕಂಟೆಸ್ಟೆಂಟ್ ಅಕ್ಲಿಗೆ ಒಂಜಿ ಇಂದು ಸ್ಟೇಜ್ ಒಂಜಿ ತಿಕ್ಕಂಡು ಈ ಒಂಜಿ ಪ್ಲಾಟ್ಫಾರ್ಮ್ ತಿಕ್ಕಂಡು ಅವಲ SP ನ ನೆಕ್ ಡ್ಯಾನ್ಸ್ ಮನ್ಪುನ. ಸೊ ಐ ವುಡ್ ಲೈಕ್ ಟು wish you good luck for all the contestants for the next round, for this round and the next round. Thank you so much judges and welcome you once again. Thank you. तेरे मेरे बीच में कैसा है ये बंधन अनजाना. ಇಂಥ ಎಷ್ಟೋ ಹಾಡುಗಳನ್ನು ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಸೂರೆಗೊಂಡಂತಹ SPB ಸರ್ ಅವರಿಗೊಂದು ಟ್ರಿಬ್ಯೂಟ್ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ಪ್ರತಿಯೊಂದು ತಾಯಿ ಕೂಡ ಹುಡುಕಿ ಹೊಸದಾದ ಒಂದು ಹಾಡು ಅಥವಾ ಅವರ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಹಾಡನ್ನು ಸಿಲೆಕ್ಟ್ ಮಾಡಿ ಈ ವೇದಿಕೆಗೆ ಬಂದು ಅವರ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅಂತಹ ಮಮ್ಮೀಸ್ ಬ್ಯಾಕ್ ಸ್ಟೇಜಲ್ಲಿ ರೆಡಿ ಆಗಿದ್ದಾರೆ. ನೀವು ರೆಡಿ ಆಗಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ಆರ್ ಯು ರೆಡಿ? All right, so welcome back once again to Sun Premium Refined Sunflower Oil presents Dance Mummy Dance Season 5. ಈ ಸಂಚಿಕೆಯ ಮೊದಲನೇ ಮಮ್ಮಿ ಬರ್ತಾ ಇದ್ದಾರೆ ಸುಷ್ಮಾ ಪ್ರದೀಪ್ ಅವರು. ಯಾವ ಹಾಡನ್ನ ಯಾವ ಬುಟ್ಟಿಯಿಂದ ತಗೊಂಡು ಬಂದು ಯಾವ ಹೆಜ್ಜೆಯನ್ನು ಹಾಕಿ ನಮ್ಮನ್ನ ಮನೋರಂಜಿಸಲಿಕ್ಕಿದ್ದಾರೆ ಅಂತ ನೋಡೋಣ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಸುಷ್ಮಾ ಪ್ರದೀಪ್. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಸುಷ್ಮಾ ಪ್ರದೀಪ್, ಕಂಗ್ರ್ಯಾಚುಲೇಷನ್ಸ್ ಈ ರೌಂಡಿಗೆ ಬಂದಿದ್ದಕ್ಕಾಗಿ. ಯು ಲುಕ್ ಲೈಕ್ ಒನ್ ಕ್ಯೂಟ್ ಲಿಟಲ್ ಡಾಲ್. ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿ ಮ್ಯಾನಿಕ್ವಿನ್ ಎಲ್ಲ ಇರ್ತಾರಲ್ಲ ಅಂತ ಕ್ಯೂಟ್ ಡಾಲ್ ಥರ ಕಾಣ್ತಾ ಇದ್ದೀರಾ. ಸೊ ವೆರಿ ಬ್ಯೂಟಿಫುಲ್. ರೈಟ್, SPB ಅವರ ನಮ್ಮ ಸ್ಪೆಷಲ್ ಟ್ರಿಬ್ಯೂಟ್ ಒಂದು ಸೀಸನ್ ಆಗ್ತಾ ಇದೆ. ಓಕೆ, ಈ ಸಾಂಗ್ ಸೆಲೆಕ್ಟ್ ಮಾಡ್ಪರೋದು ಅದನ್ನ ರೀಸನ್ ಉಂಡೆ ಅವೇ ಸರ್ನ ಸಾಂಗ್ ಮಲ್ಪೊಡನ್ನು ಮಸ್ತ್ ಸರ್ಚ್ ಮಂತ ಅದಾಗ ಒಂದು ಸಾಂಗ್ ಅಂತೆ ಇಷ್ಟ ಮಸ್ತ್ ಐಕ್ ಮಲ್ತ. ಓಕೆ, ಈ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಇಂಚಿನಾಂಡ್ ಇತ್ತನೆ ಹೊಸ ಒಂದೇ ಕಾದೆ ಕಲ್ತೀನಿ. ಸೆಮಿ ಕ್ಲಾಸಿಕಲ್ ಮಲ್ದೇನು ಬಟ್ ಭರತನಾಟ್ಯಂ ಕಲ್ದೀಜಿ. ಓಕೆ, ಸೊ ಎಂಚ ಕಷ್ಟ ಅಂಡೆ ಇಷ್ಟ ಅಂಡೆ ಇಷ್ಟ ಅಂಡೆ. ಓಕೆ, ಮಲ್ತಿನ ಏನು ಕರೆಕ್ಟ್ ಆದ ಪರ್ಫಾರ್ಮ್ ಮಲ್ದಾರ ಆತದ ಅದ ನಂಚಿಂಚಿ ಆತನ ಮಂತೆ ಮಿಸ್ ಮಂತೆ ಒಂಚು ಪಂಡ್ರೆಜ್ ಅಕ್ಲೆ ಗೊತ್ತಾ ಪೂಜಿ ಒಂಜಿ ಸರ್ನ ಫೋಟೋ ಇತ್ತು ನಾನು ವೈಪೋಡಿತ್ತು ನಾವೇ ಮಾರತ್ತೆ ಲಾಸ್ಟ್ ಅವನಿ ಮಲ್ಲ ಮಿಸ್ಟೇಕ್ ಮಂತೆ ಇರ್ ಪಂತಿ ಚಿಂಡಾಕ್ಲೆ ಗೊತ್ತಾತಂದು ಇರ್ ಪಂಡರತ ಗೊತ್ತಾಂಡಿ ಛೇ ದಾದ ಅಲ್ಪನು. ನೋ ಪ್ರಾಬ್ಲಮ್. ಎನಿವೇಸ್ ಜಡ್ಜಸ್ ನಕ್ಲೆಗೆ ಬಾಕಿದ ಡ್ಯಾನ್ಸ್ ದ ಪಾರ್ಟ್ ಎಂಚಾತನಂದಕ್ಕೆ ಅನ್ಗ. ಓಕೆ, ರೈಟ್, ವಿಲ್ ಗೋ ಟು ಸೂರಜ್ ಸರ್ ಫಸ್ಟ್. ಓವರ್ ಟು ಯು. ಸುಷ್ಮಾ ಪ್ರದೀಪ್, ನಮಸ್ತೆ ಸರ್. ನಮಸ್ತೆ. ಈರ್ ಪಾತ್ರನಾಗಿರ್ನ ಇನೋಸೆನ್ಸ್ ತುನಗ ನಮ್ಮ ಪೋಯ್ ಸೀಸನ್ ಒಂಜಿ ರಜನಿ ಶೆಟ್ಟಿ ಅಂದಿತ್ತೇರು ಕಂಟೆಸ್ಟೆಂಟ್ ರಪ್ಪ ನೆನಪಾಯರು ಆರ್ಲ ಒಂಚೂರು ಮಿಸ್ಟೇಕ್ ಅಂದು ಸರ್ ಒಂಚೂರು ಮಿಸ್ ಆಯ ನೆನಪ. ಸೊ ಇಂಕ ಅವು ನೆನಪಂಡು. ಸೊ ಐ ಇನೋಸೆನ್ಸ್ ಇಂಚೆನ ಮೇಂಟೈನ್ ಮನ್ಪಲ ಈರ್ಲ ಮಸ್ತ್ ಫ್ರ್ಯಾಂಕ್ ಆದ ಅವೇನು ಪನ್ಪುಜಾರಿ ಮಿಸ್ಟೇಕ್ಸ್ ಬಟ್ ಅವೇನು ಪಂಡ್ರಲ್ಲಿ ಒಂದು ಜಡ್ಡೆ ಮನಸ್ಬೋಡು. ಸೊ ಇರ್ ಪಂಡರ್ ಗುಡ್ ಆನ್ ದ್ಯಾಟ್. ಇರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಪನ್ನೋಡಾಂಡ ಹೆಂಗೆ ಮಸ್ತ್ ಅಟ್ರಾಕ್ಷನ್ ಆಯ್ತು ಇರ್ನ ಕಾಸ್ಟ್ಯೂಮ್ ವೆರಿ ಯುನೀಕ್ಲಿ ಸೆಲೆಕ್ಟೆಡ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯು ಲುಕ್ ಬ್ಯೂಟಿಫುಲ್. ಒಂಜಿ ಸೆಮಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ಗೆ ಎಂಚ ಕಾಸ್ಟ್ಯೂಮ್ ಬೋರ್ಡ್ ಆ ಪರ್ಫೆಕ್ಷನ್ಸ್ ವಿತ್ ದ ಹೇರ್ ಸ್ಟೈಲ್ ವಿತ್ ದ ಮೇಕಪ್ ಆ್ಯಂಡ್ ವಿತ್ ದ ಫುಲ್ ಅಟೈರ್ ಆ ಬ್ಯೂಟಿ ಎನ್ಹ್ಯಾನ್ಸ್ ಆವೊಂದುಂಡಿರ್ನ. ಸೊ ಅವು ಹೆಂಗೆ ಮಸ್ತ್ ಇಷ್ಟ ಅಂಡ್ ಓವರ್ ಆಲ್ ಫಸ್ಟ್ ಆ್ಯಂಡ್ ಹೆಂಗೆ ಮ್ಯಾಜಿಕ್ ಅನಿಸಿಂದಾದ ಪಂಡ ದೋ ಯು ಆರ್ ನಾಟ್ ಎ ಟ್ರೈನ್ಡ್ ಭರತನಾಟ್ಯಂ ಡಾನ್ಸರ್ ಇನ್ನು ಸೆಮಿ ಕ್ಲಾಸಿಕಲ್ ಮೂವ್ಸ್ ಆಲ್ಮೋಸ್ಟ್ ಪರ್ಫೆಕ್ಷನ್ ಇತ್ತನ್ ಕೆಲವೊಂದು ಕಡೆ ಮಸ್ತ್ ಬ್ಯೂಟಿಫುಲ್ ಹೆಂಗೆ ದಾಯ ಪಂಡ ಯಾನೇನು ಕ್ಲಾಸಿಕಲ್ ಬೇಸ್ ಉಂಡಂದು ಬಟ್ ಉಂದಾಂಡ್ ಬಟ್ ಸೆಕೆಂಡ್ ಸಾಂಗ್ ಸ್ಟಾರ್ಟ್ ಆಗ್ಬೇಕಾ ಮೇ ಬಿ ಒಂಜಿ ಚರಣಡ್ ಈಶ ಗಿರೀಶ ಮಹೇಶ ಅಲ್ಪ ಒಂಜಿ ದೇವರನ್ನ ಪುದರ್ ಬರ್ಪುಂಡು ಕಂಟಿನ್ಯೂಸ್ ಅಲ್ಪನಾಗಿ ಒಂಚೂರು ಕನ್ಫ್ಯೂಸ್ ಆದ ಅಲ್ಪದ ಬಗ್ಗೆ ಇರ್ನ ಫೇಸ್ಡ್ ಅವು ಕ್ಯಾರಿ ಆಂಡ್ ಸ್ಟೆಪ್ ಮಿಸ್ ಆಂಡ್ ಒಂದು ತೋಜೊಂದಿತ್ತೇನೆ. ಸೊ ಒಂದು ಮುಲ್ಪದ ಬಕ್ಕ ಎನರ್ಜಿಲ ಡ್ರಾಪ್ ಆಂಡ್ ಇರ್ನ ಪರ್ಫಾರ್ಮೆನ್ಸ್ ವೀಕ್ ಅನ್ಪೋಂಡು ಅಲ್ಪದ ಬಕ್ಕ ಎಂಡ್ ಮುಟ್ಟಲ್ಲಿ ಅವೇ ಮೂಡ್ ಕ್ಯಾರಿ ಆಂಡ್. ಸೊ ನೆಕ್ಸ್ಟ್ ಟೈಮ್ ಈ ಓಲಾಂಡ ಸ್ಟೆಪ್ ಮಿಸ್ ಆಂಡ ಅವೇನು ಅಲ್ಪನೆ ಬಿಡ್ಲೆ ನೆಕ್ಸ್ಟ್ ಸ್ಟೆಪ್ ಕ್ಯಾರಿ ಮಂತಂಪೋಲೆ. ಸೊ ಇನ್ನು ನಾವು ಮಾರ್ಕ್ಸ್ ಎಫೆಕ್ಟ್ ಆಪ್ ಜಿಜಿನಾಂಡ ಅರ್ಧದ ಬಕ್ಕ ಡ್ಯಾನ್ಸ್ ಫುಲ್ಲು ವೀಕ್ ಆಪುಂಡು. ಸೊ ಇಟ್ ವಿಲ್ ಎಫೆಕ್ಟ್ ಯುವರ್ ಸ್ಕೋರ್ಸ್ ಆಲ್ಸೋ. ಒಂದೊಂದು ಪಾಯಿಂಟ್ ನೀರು ಮೈಂಡ್ ಹಿಡ್ದಿಲ್ಲ ಆ್ಯಂಡ್ ನಲ್ಲ ಪ್ರಾಕ್ಟೀಸ್ ಜಾಸ್ತಿ ಮನ್ಪಲೆ ಇಂಚಿನ ಮಿಸ್ಟೇಕ್ಸ್ ಎನರ್ಜಿ ಡ್ರಾಪ್ ಎಕ್ಸ್ಪ್ರೆಷನ್ ಡ್ರಾಪ್ ರಾವನ್ನ ಕಂತೂಲೆ. ಸೊ ಇಂಥ ಪರ್ಫಾರ್ಮೆನ್ಸ್ ಗುಡ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಮಾನ್ಸಿ ಮೇಡಮ್ ರೆಡಿಯಾಗಿದ್ದಾರೆ ಕಮೆಂಟ್ ಕೊಡಲಿಕ್ಕೆ, ಆದರೆ ಅವ್ರ ಹತ್ರ ಕೇಳಲ್ಲ, ನಾವು ನಿತೇಶ್ ಸರ್ ಹತ್ರ ಕೇಳ್ತಾ ಇದ್ದೇವೆ. ರೈಟ್, ಓಕೆ. ಸುಷ್ಮಾ ಪ್ರದೀಪ್, ನಮಸ್ತೆ ಸರ್. ನಮಸ್ತೆ. ಎಂಚೊಲ್ಲರ್ ಸೌಖ್ಯತೆ ಕೇನೋಡಬಂಡು ಮಾರೆ ಮಾತಿರಿಗ್ಲ ಚೂರು ಜ್ವರ ಮಾತ್ರ ಉಂಡಾಗೆ ಕೊರೋನಾ ಬಂದು ಕೊರೋನಾ ಐತೆ ಏರೆಗುಂಡು ಪೂರ ಕೇರ್ಲೆಸ್ ತಿರ್ಗೊಂದಿಲ್ಲ ಏರೆಗ್ಲ ಬುಡ್ದು ಬೋತುಜಿ ಕೊರೋನಾದ.
ಓಕೆ ಆಂಡಲ ನಮ್ಮ ಕೇರ್ಫುಲ್ ಅದು ಪೋಡು ಅವು ಮೆಸೇಜ್ ನಮ್ಮ ಕೊರಡ ಆಪುಂಡು ಮೀಡಿಯಾಡ್ ಸೊ ನೆಗ್ಲೆಕ್ಟ್ ಮನ್ಪರ ಅಬ್ಜಿ ಸೊ ಪರ್ಫಾರ್ಮೆನ್ಸ್ ವೈಸ್ ಸುಷ್ಮಾ ಪ್ರದೀಪ್ ಇರ್ನ ಸೂರಜ್ ಸರ್ ಪಣ್ಲಕ್ ಎನ್ನಲ ಎಂಕಲ ವಾಂಡ್ ಕಿ ಔಟ್ಫಿಟ್ ಬಾರಿ ಅಟೆಂಡ್ ಇರ್ನ ಇದು ಬಾರಿ ಪೊರ್ಲು ತೋಜೊಂದುಲರ್ ಇಟ್ ವಾಸ್ ರಿಯಲಿ ಅ ವೆರಿ ಬ್ಯೂಟಿಫುಲ್ ಔಟ್ಫಿಟ್ ಬಾರಿ ಶೋಕುಂಡು ಅಟ್ರಾಕ್ಟ್ ಉಂಡು ಇರ್ನ ಔಟ್ಫಿಟ್ ಬೊಕ್ಕ ಸಾಂಗ್ ಸೆಲೆಕ್ಷನ್ ವೆರಿ ನೈಸ್ ಸಾಂಗ್ ಸೆಲೆಕ್ಷನ್ ಎಡ್ಡೆ ಎತ್ತನ್ ವೆರಿ ಬಾರಿ ಎಡ್ಡೆ ಸಾಂಗ್ ದೋರ್ನ ನಮ್ಮ SP ಸರ್ನ ಬಿಗಿನಿಂಗ್ ಎಡ್ಡೆ ಎತ್ತಂಡು ಅವು ಬಿಗಿನಿಂಗ್ ಒಂಜಿ ಗ್ರಾಫ್ ಪೋಂಡು ನಡುಟ್ ಒಂಚೂರು ಅಡೆಗೆ ತೀರ್ಥ ಜಾತನ್ ಆಡ್ದಕ್ಕ ಅವು ತೀರ್ಥ ಜತೊಂದೇ ಪೋಂಡವು ಮಿತ್ತು ಬತ್ತಿಜಿ ಬೊಕ್ಕ ಈರೊಂಜಿ ಮಿಸ್ ಆನ್ ಪಂಡರ್ ಅವು ಲಾಸ್ಟ್ದ ಎಂಕ್ಲೆಲ್ಲ ಗೊತ್ತಾಯ್ತು ಅವು ದಾದ ಬಂದು ಪಂಡ ಈರ ಪನ್ನೆಡ್ ಗೊತ್ತಣ್ಣ ಆಂಡ ಅವು ಈರ್ನ ಒಂಜಿ ಹಾನೆಸ್ಟಿ ಅವು ಬಾರಿ ಖುಷಿ ಅಂಡ್ ಇಂಕ್ ಈ ಪಂಡರ್ ಇರ್ ಸೊ ಎಂಕಲ್ ದಾದ ಎನ್ನಿ ನಟರಾಜ್ ದೇವಿರುಲ್ಲಿರ ಆ್ಯಂಡ್ ಈರಲ್ಪ ಪೋಸ್ ಕೊರ್ಪರಂದು ಇಂಕ್ಲೆ ಗೊತ್ತು ಜನ ಕೂಡ ಇಟ್ಟುಂಡು ಬಂದು ಸೊ ಅವೇ ಮಿಡಿಲ್ಡ್ ಒಂಚೂರು ಫ್ಲಮ್ ಆಂಡ್ ಬೊಕ್ಕ ಇರ್ನ ಈರ್ ಪಂಡರ್ ಇತ್ತೆ ಈರ್ ಫಸ್ಟ್ ಟೈಮ್ ಅಟೆಂಡ್ ಮಂತರಂದು ಕರೆಕ್ಟೇ ಒಂದು ಸೆಮಿ ಕ್ಲಾಸಿಕಲ್ ಮಲ್ದೆ ಭರತನಾಟ್ಯಂ ಕಲ್ದಿಜರ್ ಓಕೆ ಬಟ್ ಇರ್ನ ಅಟೆಂಪ್ಟ್ ವಾಸ್ ಗುಡ್ overall performance is nice. Thank you so much. God bless you. They've done thank you sir thank you so much itte mansi madam dake okay ate right madam for you ಸೌಜನ್ಯ ಅವರೇ ಇವರಿಬ್ರು ನನಗೆ ಹೇಳಲಿಕ್ಕೆ ಎಂತ ಉಳಿಸಿರ್ತಾರೆ ನೀವು ಇವರಿಬ್ಬರ ನಂತರ ನನ್ನ ಹತ್ರ ಕೇಳಿದರೆ ಸುಷ್ಮಾ ಅವರೇ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ಅವರು ಹೇಳಿದ್ದನ್ನೇ ನಾನು ಪುನಃ ಹೇಳ್ತಾ ಇದ್ದೇನೆ ಒಂದು ಕ್ಲಾಸಿಕಲ್ ಫಾರ್ಮ್ ಕಲಿಯದೆ ಇಷ್ಟು ಚಂದ ಇಷ್ಟು ನೀಟಾಗಿ ನೀವು ಮಾಡಿದ್ದಕ್ಕೆ ದೊಡ್ಡ ಚಪ್ಪಾಳೆ ಅದರಲ್ಲೂ ನನಗೆ ಈಗ ಒಂದು ಕಾಲಿನ ಬ್ಯಾಲೆನ್ಸ್ ಇರ್ಬೋದು ನಿಮ್ಮ ಮೂಮೆಂಟಲ್ಲಿರುವ ಸ್ಟ್ರೆಚ್ಗಳಿರ್ಬೋದು ಮತ್ತು ಈ ಒಂದು ಒಳ್ಳೆ ಸಾಂಗ್ ನೀವು ಸಿಲೆಕ್ಟ್ ಮಾಡಿದ್ದೀರಿ ಅದು ಸಹ ನನಗೆ ಖುಷಿ ಆಯಿತು ಎಲ್ಲದಕ್ಕಿಂತ ಮೊದಲಿಗೆ ನನಗೆ ಹೇಗಿತ್ತು ಅಂದರೆ ರಂಗದ ಮಧ್ಯದಲ್ಲಿ ಸುಂದರವಾಗಿ ರಾರಾಜಿಸ್ತಿರುವ ನಟರಾಜನ ನೋಡಿ ಈಗ ನೆಕ್ಸ್ಟ್ ಒಂದು ರಭಸದ ಪ್ರದರ್ಶನ ಬರಲಿಕ್ಕಿದೆ ಅಂತ ನಾನು ಕಾಯ್ತಿದ್ದೆ ನನ್ನ ಕಾಯುವಿಕೆ ಸುಳ್ಳಾಗಲಿಲ್ಲ ತುಂಬ ಚಂದ ಮಾಡಿದ್ರಿ ಬಿಗಿನಿಂಗ್ ಒಳ್ಳೆ ಎನರ್ಜಿ ಇತ್ತು ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಮಿಸ್ ಆಯಿತು ಅಂತ ಗೊತ್ತಾಯ್ತು ನಮಗೆ ಕೂಡಲೇ ನಾವು ಮಾತಾಡ್ಕೊಂಡು ಏನೋ ಆಯಿತು ಪಾಪ ನರ್ವಸ್ ಆಗ್ತಾ ಇದ್ದಾರೆ ಅಂತ ಬಟ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೂರು ಜನ ಎಲ್ಲ ಬಾರಿ ಪೊರ್ಲದ ಕಮೆಂಟ್ಸ್ ಕೊರಿಯರು ಲಾಸ್ಟ್ ಕೊಂಚ ಮಿಸ್ ಆದಿತ್ತುಂಡು ದಾದನ ಮಲ್ಪರಿತ್ತನ್ನು ಪಂಡರತ್ತೆ ದಾದ ಮಲ್ಪರಿತ್ತನ್ನು ನಿಜವಾದ ನಟರಾಜ್ ನಮಿತ್ SP ಬಾಲಸುಬ್ರಹ್ಮಣ್ಯಂ ಸರ್ನ ಫೋಟೋ ಇತ್ತನು ಅವೇನು ಬಲ್ಲು ಒಯ್ಪೊಡಿತ್ತನು ಲಾಸ್ಟ್ ರೈಟ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ದಾದಲ್ಲ ಮರಪಂದೆ ಪೂರ ಕಂಪ್ಲೀಟ್ ಮಲ್ಪುಲೇಕ ಆವಾರ್ಡ್ ಸೊ ಆಲ್ ದ ವೆರಿ ಬೆಸ್ಟ್ ಇರೇಗ ನಮ್ಮ ಟಿವಿದ ಪರವಾದ ಕೊರೊಂದುಲಾಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಕ್ಲ ಪರವಾದ ಒಂಜಿ ಲೀಟರ್ ಎಣ್ಣೆ ಕುಕಿಂಗ್ ಮಲ್ಪಾರೆ ಅದು ಅಮ್ಮ ಮಲ್ಪುನ ಹೀರೆ ಮಲ್ಪುನ ಓಕೆ ಹೋಲ್ ವೀಟ್ ಚಕ್ಕಿ ಆಟ ಆ್ಯಂಡ್ ಅರುಣ ಮಸಾಲ ಅಕಲ್ನ ಸೈಡ್ ಟ್ರೈಡ್ ಟೇಸ್ಟೆಡ್ ಟ್ರಸ್ಟೆಡ್ ವೆರಿ ನೈಸ್ ಚಟ್ಪಟ ಮಸಾಲಾಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಶ್ರೀನಿವಾಸ್ ಹಾಸ್ಪಿಟಲ್ ಹಾಗೂ ಕಾಮತ್ ಟೀ ಇವರಿಗೆ ನಮ್ಮ ವಂದನೆಗಳನ್ನು ನೀಡ್ತಾ ನಾವು ತಗೊಳ್ತಾ ಇದ್ದೇವೆ ಒಂದು ಚಿಕ್ಕದಾದ ಬ್ರೇಕ್ ಡೋಂಟ್ ಗೋ ಎನಿವೇ ವಿಲ್ ಬಿ ರೈಟ್ ಬ್ಯಾಕ್ ಟೇಕ್ ಅ ಬ್ರೇಕ್ Mommy dance, dance, mommy dance, dance, mommy dance. Welcome back after the break to Dance Mommy Dance Season 5 powered by Citadel Developers and Aruna Masala. ನಮ್ಮ ತಾಯಂದಿರ ಈ ವೇದಿಕೆಯಲ್ಲಿ ಮಾಡಿದಂತಹ ಈ ಒಂದು ಸ್ಪೆಷಲ್ ಆದಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ SPB ಸ್ಪೆಷಲ್ ಅ ಟ್ರಿಬ್ಯೂಟ್ ಟು SP ಬಾಲಸುಬ್ರಹ್ಮಣ್ಯಂ. ಈ ವೇದಿಕೆಯಲ್ಲಿ ಇನ್ನಷ್ಟು ಹಾಡುಗಳನ್ನು ಇನ್ನಷ್ಟು ನೆನಪುಗಳನ್ನು ಸವಿಸುತ್ತಾ SPB ಅವರಿಗೆ ಒಂದು ಜಯಕಾರವನ್ನು ಹಾಕಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಆನ್ಸಿ ರಾಯ್. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡ್ಕೊಳ್ಳೋಣ. ಹರುಷ
ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ ತರುತ್ತಲಿಯೆಲ್ಲೂ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಓಕೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಆನ್ಸಿ ರಾಯ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಜಡ್ಜಸ್ ಇವರ ಡಾನ್ಸ್ ಬಗ್ಗೆ ಏನು ಕಮೆಂಟ್ ಕೊಡ್ತಾರೆ ಅಂತ ನೋಡೋಣ. ಸೊ ಓವರ್ ಟು ದ ಜಡ್ಜಸ್. ಆನ್ಸಿ ರಾಯ್ ನಮಸ್ತೆ. ನಮಸ್ತೆ. ಹೇಗಾಯಿತು ಪರ್ಫಾರ್ಮೆನ್ಸ್ ಮಾಡಿ? ಅಲ್ಲ, ನಿಮಗೆ ಹೇಗೆ ಅನಿಸ್ತು? ಖುಷಿ ಆಯಿತಾ? ಟಯರ್ಡ್ ಆಯಿತಾ? ಹೇಗೆ ಅನಿಸ್ತು? ಟಯರ್ಡ್ ಆಯಿತಾ? ಓಕೆ, ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಈ ಡಾನ್ಸ್? ಐ ಥಿಂಕ್ ಮೇ ಬಿ 10 to 15 days. 10 to 15 days. ಓಕೆ ಆನ್ಸಿ ರಾಯ್, ನನಗೆ ಇಷ್ಟ ಆಯಿತು ನಿಮ್ಮ ಕಾಸ್ಟ್ಯೂಮ್. ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸಲ್ಲಿ ವೆರಿ ಆ್ಯಪ್ಟ್ ಟು ದ ಸಾಂಗ್. ನಾವು ಕಾವೇರಿನ ಯಾವಾಗಲೂ ಪ್ಯೂರಿಟಿ ಬಗ್ಗೆ ರಿಸೆಂಬಲ್ ಮಾಡ್ತೇವೆ. ಸೊ ವೈಟ್ ಯು ಹ್ಯಾವ್ ಗಾನ್ ಫಾರ್ ದ ಕಲರ್ಸ್, ವೆರಿ ಗುಡ್ ಆನ್ ದ್ಯಾಟ್. ನನಗೆ ಇಷ್ಟ ಆಯಿತು ನಿಮ್ಮ ಸ್ಟಾರ್ಟಿಂಗ್ SPB ಮೂಮೆಂಟ್ಸ್. ಸಾಂಗ್ ಸ್ಟಾರ್ಟ್ ಆದಾಗ ವಿ ಮಿಸ್ ಯು SP ಸರ್ ಅಂತ ಬರೆದಿತ್ತು. ತುಂಬ ಎಮೋಷ್ನಲ್ ಟಚ್ ಇತ್ತು ಆ ಮೂಮೆಂಟ್. ನನಗೆ ಎಲ್ಲೋ SPB ಸರೇ ಬಂದು ಹಾಗೆ ಪಾಸ್ ಆಗಿದೆ. ಅಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಷ್ಟೇ ಆ್ಯಪ್ಟ್ ಆಗಿತ್ತು ಆ ಮೂಮೆಂಟ್ಸಿಗೆ. ಸೊ ಅದು ಚೆನ್ನಾಗಾಯಿತು. ನನಗೆ ಬ್ಯಾಕ್ ಸ್ಟೇಜ್ ಸೆಟ್ಟಿಂಗು ಇಷ್ಟ ಆಯಿತು. ಅದು ನಾವೇನು ಪ್ರಾಪರ್ಟಿ ಸೆಟ್ ಅಂತ ಕರಿತೇವೆ, ಅದು ತುಂಬ ಚೆನ್ನಾಗಿ ಬಂತು ನಿಮ್ಮ. ನನಗೆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನಿಸ್ತಂದರೆ, ನಿಮ್ಮ ಕೊರಿಯೋಗ್ರಫಿಯಲ್ಲಿ ಈ ಸಲ ಸ್ಟೆಪ್ಸಿಗಿಂತ ಜಾಸ್ತಿ ಲಿರಿಕ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಡಾನ್ಸ್ ತುಂಬ ಸ್ಲೋ ಆಯಿತು. ಅಂದರೆ ಲಿರಿಕ್ಸ್ ಮಾತ್ರ, ಅಂದರೆ ಕನ್ನಡ ನಾಡಿನ ಜೀವನದಿ ಅದು ಮಾತ್ರ ತೋರಿಸ್ತಿದ್ದೀರಾ ಹ್ಯಾಂಡ್ ಮುಖಾಂತರ. ಹಿಂದ್ಗಡೆ ಬೀಟ್ ಇದೆ, ಅದಕ್ಕೆ ಸ್ಟೆಪ್ಸ್ ರಿಕ್ವೈರ್ಡ್ ಇತ್ತು. ಅದು ನನಗೆ ಎಲ್ಲೋ ಲ್ಯಾಗ್ ಆಯಿತು ಅಂತ ಅನಿಸ್ತು. ಅಂದರೆ ಬರೀ ಲಿರಿಕ್ಸಿಗೆ ನೀವು ಲಿರಿಕ್ಸ್ನ ಅಂದರೆ ಸಾಂಗ್ ಶಬ್ದಗಳನ್ನು ಅರ್ಥಗಳನ್ನು ಜನಗಳಿಗೆ ತಿಳಿಸೋ ಮುಖಾಂತರ ಡಾನ್ಸ್ ಹೋಗ್ತಾ ಇತ್ತು ಹೊರತು ಅದರ ಹಿಂದಿರೋ ಬೀಟಿಗೆ ಸ್ಟೆಪ್ಸ್ ಕಡಿಮೆ ಆಯಿತು ಅಂತ ನಂಗೆ ಅನಿಸ್ತು.
ಲಾಸ್ಟ್ ಟೈಮ್ ನೀವು ಲಾವಣಿ ಮಾಡಿದ್ರೆ ಅನ್ಕೋತೀನಿ. ಹಾಂ, ಲಾಸ್ಟ್ ಟೈಮ್ ನನಗೆ ದೋ ಯು ಹ್ಯಾಡ್ ಎ ವೆಯ್ಟ್ ಪ್ರಾಬ್ಲಮ್ ಅದೆಲ್ಲ ನನಗೆ ನೆನಪಾಗ್ತದೆ ಆ ಸ್ಟೋರೀಸ್ ಎಲ್ಲ. ಆದರೂ ನಿಮ್ಮ ಪರ್ಫಾರ್ಮೆನ್ಸ್ ಲಾಸ್ಟ್ ಟೈಮ್ ನನಗೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಈ ಸಲ ನನಗೆ ನಿಮ್ಮ ಕಾಸ್ಟ್ಯೂಮ್ ಸೆಟ್ಟಿಂಗ್ಸ್ ಅದೆಲ್ಲ ತುಂಬ ಇಷ್ಟ ಆಯಿತು. ಆದರೆ ಇನ್ನೂ ಸ್ವಲ್ಪ ಡಾನ್ಸ್ ಬೇಕಿತ್ತು ಅಂತ ಅನಿಸ್ತು. ಓಕೆ, ಅದರ ಬಗ್ಗೆ ವರ್ಕ್ ಮಾಡಿ ಫ್ಯೂಚರಲ್ಲಿ. ಓಕೆ, ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಆನ್ಸಿ, ಈ ತಾಯಿಯೂ ನಕ್ಕರೆ, ಈ ತಾಯಿ ಸ್ಟೇಜಲ್ಲಿ ನೆಗಾಡ್ತಾ ಇದ್ದರೆ ನಮಗೂ ತುಂಬ ಖುಷಿ ಆಗ್ತಾಯಿತ್ತು. ನೀವಷ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಿ. ಒಂದು ನದಿಗಳೆಲ್ಲ ಹಾಳಾಗ್ತಾ ಇರುವಂತಹ ಈ ಕಾಲದಲ್ಲಿ ಒಂದು ನದಿಯ ಪ್ರಾಮುಖ್ಯತೆಯನ್ನು ಹೇಳ್ತಾ ಈ ಹಾಡು, ನಿಮ್ಮ ಸಿಲೆಕ್ಷನ್ನು ನನಗೆ ತುಂಬ ಇಷ್ಟ ಆಯಿತು. ಕಾಸ್ಟ್ಯೂಮ್ ಅಂತೂ ತುಂಬ ಚೆನ್ನಾಗಿದೆ. ಸಾಕ್ಷಾತ್ ಕಾವೇರಿಯೇ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ವೇದಿಕೆಯಲ್ಲಿ ಬಂದು ಹರಿತಿದ್ದಾಳೆ ಅಂತ ಅನಿಸುವಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ. ಸ್ಟೇಜ್ ಪ್ರಾಪರ್ಟಿ ಕೂಡ ಚೆನ್ನಾಗಿತ್ತು. ಸೂರಜ್ ಸರ್ ಅವರು ಹೇಳಿದ ಹಾಗೆ ನಂಗೆ ಲಾಸ್ಟ್ ಟೈಮು ನಿಮ್ಮ ಡ್ಯಾನ್ಸ್ನಲ್ಲಿ ಒಂದು ಜೋಶ್, ಎನರ್ಜಿ ತುಂಬ ಕಂಡಿತ್ತು. ಈ ಸರ್ತಿ ಸ್ವಲ್ಪ ಸ್ಟೆಪ್ ವೈಸ್ ಇನ್ನೊಂಚೂರು ಬೇರೆ ರೀತಿ ಬಂದಿದ್ದಿದ್ರೆ ಇನ್ನು ತುಂಬಿ ಬರ್ತಿತ್ತೇನೋ ಅಂತ. ಈಗ ಆಲ್ರೆಡಿ ಇಟ್ಸ್ ವೆರಿ ಗುಡ್. ಇನ್ನೂ ಒಂದು ಲೆವೆಲ್ ಮೇಲೆ ಹೋಗ್ತಿತ್ತೇನೋ ಅಂತ ಅನಿಸಿತು. ವೆರಿ ಗುಡ್, ನನಗಂತೂ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಆನ್ಸಿ ರಾಯ್, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮ್ಮದು ಲಾಸ್ಟ್ ರೌಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇದು ಸ್ವಲ್ಪ ಡಲ್ ಆಯಿತು ತುಂಬ. ನಿಮ್ಮದು ಔಟ್ಫಿಟ್ ವಾಸ್ ರಿಯಲಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಔಟ್ಫಿಟ್. ನೀವು ಸಹ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಆದರೆ ಪರ್ಫಾರ್ಮೆನ್ಸ್ ಈಗ ಏನಂದರೆ ನೋಡುವವರಿಗೆ ಕನೆಕ್ಟ್ ಆಗಬೇಕು. ಇದೇನಾಯ್ತಂದರೆ ಪ್ರಾಪರ್ಟಿ ಸೆಟ್ ಮಾಡಿದ್ರ, ಒಳ್ಳೆ ಕಾಸ್ಟ್ಯೂಮ್ ಮಾಡಿದ್ರೆ, ಆದರೆ ಡ್ಯಾನ್ಸಿಂಗ್ ಏನಿರಲಿಲ್ಲ. ಯಾಕಂದರೆ ನೀವು ಇಂಪ್ರೂವ್ ಮಾಡಿ ಅಂತ ನಾನು ಹೇಳ್ತಿದ್ದೇನೆ. ನೀವು ವರ್ಕ್ ಹಾರ್ಡ್ ಅಂದರೆ ತುಂಬ ಶ್ರಮ ಪಟ್ಟಿದ್ದೀರ ಅಂತ ಅನಿಸ್ತದೆ. ಆದರೆ ಕೊರಿಯೋಗ್ರಫಿ ವೈಸ್ ಸ್ವಲ್ಪ ಇನ್ನೂ ಜಾಸ್ತಿ ಡ್ಯಾನ್ಸಿಂಗ್ ಬೇಕು ಅಂತ ನನಗೆ ಅನಿಸ್ತಾ ಇದೆ. ಪ್ಲೀಸ್ ವರ್ಕ್ ಆನ್ ದ್ಯಾಟ್. ಓಕೆ, ಔಟ್ಫಿಟ್ ಚೆನ್ನಾಗಿತ್ತು, ಸೆಟ್ಟಿಂಗ್ಸ್ ಚೆನ್ನಾಗಿತ್ತು. ನಾನು ಅನಿಸಿದೆ ಏನೋ ಒಂದು ಆಗುತ್ತೆ ಅಂತ. ಆದರೆ ಏನು ನನಗೆ ಅಷ್ಟು ಏನು ಲೆವೆಲ್ ಅಲ್ಲೇ ಉಳೀತು, ಮೇಲೆ ಬರಲಿಲ್ಲ. ಪ್ಲೀಸ್ ವರ್ಕ್ ಹಾರ್ಡ್. I wish you all the luck. Okay, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ಲಿ ಪರ್ಫಾರ್ಮ್ಡ್. ಇವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ವತಿಯಿಂದ ಒಂದು ಎಣ್ಣೆ ಪೌಚ್, ಅರುಣಾ ಮಸಾಲ ಅವರ ಒಂದು ಮಸಾಲೆದಾರ್ ಪ್ಯಾಕೆಟ್ ಆ್ಯಂಡ್ ಸನ್ ಪ್ರೀಮಿಯಂ ಅವರ ಹೊಸ ಪ್ರಾಡಕ್ಟ್ ದಟ್ ಇಸ್ ಹೋಲ್ ವೀಟ್ ಚಕ್ಕಿ ಆಟ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಸ್ನೇಹಿತರೆ, ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮದಲ್ಲಿ ತಗೊಳ್ತಾ ಇದ್ದೇವೆ ಒಂದು ಚಿಕ್ಕ ಬ್ರೇಕ್. ಅದರ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಇವರಿಗೆ ಥ್ಯಾಂಕ್ ಯು ಅನ್ನು ಹೇಳ್ತಾ ವಿ ಆರ್ ಟೇಕಿಂಗ್ ಅ ಶಾರ್ಟ್ ಬ್ರೇಕ್. ಥ್ಯಾಂಕ್ ಯು. ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಾನು ಸೌಜನ್ಯ, ನಿಮ್ಮೆಲ್ಲರನ್ನ ಸೌಜನ್ಯತೆಯಿಂದ ಸ್ವಾಗತಿಸುವಂತ ನಿಮ್ಮ ಮೆಚ್ಚಿನ ಶೋ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಫ್ಲೋರಮಾ ಫ್ಲೋರ್ ಕ್ಲೀನರ್ ಹಾಗೂ ಜನಪ್ರಿಯ ರೈಸ್ ಕುಚಿಲಕ್ಕಿ ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇಂದಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಸಮಯ. SPB ಅವರಿಗೆ ನಾವು ನೀಡುವಂಥ ಟ್ರಿಬ್ಯೂಟ್ನ ಜೊತೆಗೆ ಯಾವ ಹಾಡಿನೊಂದಿಗೆ ನಮ್ಮನ್ನ ಮನೋರಂಜಿಸ್ಲಿಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5, ಪ್ರೀತಿ ಉಚ್ಚಿಲ್. பாட்டு பாடும் பெண்ணே மௌனங்கள் கூடாது, வாய்ப்புட்டு சட்டம் எல்லாம் பெண்ணுக்கு ஆகாது. வண்டெல்லாம் சத்தம் போட்டால் பூஞ்சோலை தாங்காது, முத்துக்கள் சத்தம் போட்டால் வண்டுக்கு கேட்காது. ஆடிக்கு பின்னாலே காவேரி தாங்காது, ஆளான பின்னாலே அல்லிப்பூ மூடாது. ஆசை துடிக்கின்றது உன் வீட்டு தோட்டத்தில் பூவெல்லாம் கேட்டுப்பார், உன் வீட்டு ஜன்னல் கம்பி எல்லாமே கேட்டுப்பார், உன் வீட்டு தென்னங்கீற்றை ஒவ்வொன்றாய் கேட்டுப்பார், என் பேர் சொல்லுமே.
देखो तुम जो मिले हर खुशी मिल गई हंसी वादियाँ ये खुला आसमां आ गए हम कहाँ ऐ मेरे साजना ये हंसी वादियाँ ये खुला आसमां आ गए हम कहाँ ऐ मेरे साजना ಓಕೆ ಪ್ರೀತಿ ಉಚ್ಚಲ ಲಾಸ್ಟ್ ಮಿನಿಟಲ್ಲಿ ಎಂಟ್ರಿ ತಗೊಂಡು ಜಬರ್ದಸ್ತಾಗಿ ನೆಕ್ಸ್ಟ್ ರೌಂಡಿಗೆ ಎಂಟ್ರಿ ಮಾಡಿದಂಥ ಮಮ್ಮಿ ನೀವು. ಸೊ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಎಸ್ ಪಿ ಬಿ ಅವರ ಈ ಒಂದು ಟ್ರಿಬ್ಯೂಟ್ ರೌಂಡಲ್ಲಿ ಎಸ್ ಪಿ ಬಿ ಇನ್ನೊಂದು ಹಾಡನ್ನು ನೆನಪಿಸುವಂತಹ ಒಂದು ಅವಕಾಶ ನಮಗೆ ಕೊಟ್ಟು ಒಳ್ಳೆ ಮನೋರಂಜನೆಯನ್ನು ಕೂಡ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಗಂತೂ ಇಷ್ಟ ಆಗಿದೆ, ಖುಷಿಯಾಗಿದೆ. ಆದರೆ ಜಡ್ಜಸ್ಗೆ ಹೇಗಾಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಲೆಟ್ಸ್ ಹ್ಯಾವ್ ಅ ಜಡ್ಜ್ಮೆಂಟ್ ಫ್ರಮ್ ದ ಜಡ್ಜಸ್. ಓವರ್ ಟು ದ ಜಡ್ಜಸ್. ಗುಡ್ ಎಕ್ಸ್ಪ್ರೆಷನ್, ತುಂಬ ಲಾಲಿತ್ಯದ ಮೂಮೆಂಟ್ಸೇ ಹೆಚ್ಚಾಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಬೀಟಿಗೆ ಬೇಕಾಗುವಂತಹ ಹಲವು ಸ್ಟೆಪ್ಗಳು ಮಾಡಿದಿದ್ರೆ ಮೇ ಬಿ ಇನ್ನೂ ತುಂಬಿ ಬರ್ತಿತ್ತೇನೋ ಅಂತ ಅನಿಸಿತು. ಲಾಸ್ಟ್ ಎಪಿಸೋಡಲ್ಲಿ ನಿಮ್ಮ ನೃತ್ಯ ನೋಡಿದಾಗ ನಿಮ್ಮ ಪೊಟೆನ್ಷಿಯಲ್ ನಮಗೆ ತುಂಬ ಎದ್ದು ಕಾಣಿಸಿದೆ. ಐ ಮೀನ್ ನಾವು ನಿಮ್ಮ ತಾಕತ್ತೇನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇತ್ತು. ಮೇ ಬಿ ನೆಕ್ಸ್ಟ್ ರೌಂಡಿಗೆ ನೀವು ಸಿಲೆಕ್ಟ್ ಆದರೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ನಿಮ್ಮಿಂದ ನಿರೀಕ್ಷೆ ಮಾಡ್ತೇವೆ ಖಂಡಿತ. ಕಾಸ್ಟ್ಯೂಮ್ ಚೆನ್ನಾಗಿದೆ, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಒಂದು ಕಾನ್ಫಿಡೆನ್ಸ್ ಇತ್ತು ನೀವು ಮಾಡುವಾಗ. ಆದರೆ ಮೇ ಬಿ ನಿಮಗೆ ಸಮಯ ಸಾಕಾಗಲಿಲ್ಲ ಪ್ರಾಕ್ಟೀಸಿಗೆ ಅಂತ ಅಂದ್ಕೊಂಡಿದ್ದೇನೆ. ಹೌದು ಅಲ್ವಾ? 1 ವೀಕ್ ಇತ್ತು ಮ್ಯಾಮ್. ಸೊ ಮಾರ್ನಿಂಗ್ ಆಡಿಷನ್ ಮತ್ತು ಇದು ಒಟ್ಟಿಗೆ ನಾನು ಕಲ್ತದ್ದು ವಿದಿನ್ 7 days. ಓ ಹೌದು, ನಿಮಗೆ ಸಮಯದ ಕೊರತೆ ಇತ್ತು. ಆದರೆ ಕಾಂಪಿಟಿಷನ್ ಅಂದಮೇಲೆ ನಾವು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕಾಗ್ತದೆ. ಮುಂದಿನ ಸುತ್ತಿನಲ್ಲಿ ನೀವು ಇದ್ದೀರಿ ಅಂತಾದರೆ ನೀವು ಖಂಡಿತ ಒಳ್ಳೆ ಮಾಡಬಲ್ಲಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ ಇರಗೆಂಚಾಂಡೆ ಲೈಕ್ ಇತ್ತನು ಬಟ್ ಐ ಕ್ಯಾನ್ ಡೂ ಮಚ್ ಮಚ್ ಬೆಟರ್. ಸೊ ಯು ಎಂಜಾಯ್ ಮಂತಾರಿಜ್ಜ? ಯಾ ಶ್ಯೂರ್ ಆ್ಯಂಡ್ ಎಂಜಾಯ್ ಮಾಡ್ತಾ. ಟೆನ್ಷನ್ ಉಂಡೆ? ಇಜ್ಜಿ ಟೆನ್ಷನ್ದಲ್ಲಿ ಇಜ್ಜಪ್ಪ ಬಗತಾನೆ ಏ ಹಸಿ ವಾದ್ಯ ಅಂಚೆನೆ ಬರ್ತೀನಿ ಪರ್ಫಾರ್ಮೆನ್ಸ್ಲ. ಓಕೆ ತುಲೆ ಇರ್ ಮಸ್ತ್ ಗ್ರೇಸ್ಫುಲ್ ಉಲ್ಲರ್ ಇರಡ ಕೊರಿಯೋಗ್ರಫಿ ಮಂತೀರಾ ತೀರೆ ಮಂತಿನ ಯಾನೇ ಮಾಡ್ತೀನಿ. ಓಕೆ ಇರೊಂಚೂರು ಕೊರಿಯೋಗ್ರಾಫರ್ನ ಒಂಚೂರು ಟ್ರೈನ್ ದೆಪ್ಪುನ ಎಡ್ಡೆ ಅಂತ ತೋಜುನಿಂಕ್. ಓಕೆ ದಾಯಪಂಡ ಇರ್ನ ಬಾಡಿ ಮೂಮೆಂಟ್ ಬೊಕ್ಕ ಇರೇನು ತೂನಾಗ ಇರೆಗೊಂಜಿ ಇಂದುಂಡು ಪೊಟೆನ್ಷಿಯಲ್ ಉಂಡು ಕಿ ಇರ್ ಓವುಲ ಮನ್ಪೋಲಿ ಬಂದು ಗೊತ್ತಾಂಡೆ ಇರ್ನ ನೆಟ್ ಡ್ಯಾನ್ಸ್ ಉಂಡು ಯು ಆರ್ ಎ ಬರ್ನ್ ಪರ್ಫಾರ್ಮರ್. ಇರು ಪರ್ಫಾರ್ಮ್ ಮನ್ಪೊಲಿ ಆಂಡ ಇರೆಗ್ ಸರಿ ಕಟ್ಟಂದು ತಿಕ್ಕೊಂದಿಜ್ಜಿ ಅದು ಪನ್ಪೇರು ಒಂಜಿ ಎರನಲ್ಲಿ ಒಂಜಿ ಸಪೋರ್ಟ್ ಬೋರ್ಡ್ ಇರೆಗ್ ಪ್ಲೀಸ್ ತೂಲೆ ಒಂಜಿ ನೆಕ್ಸ್ಟ್ ನೆಕ್ ಈ ನೆಟ್ಟಿ ಅಂತುವೆರ ಪಂಡ ಬಾರಿ ಶೋಕ್ ದ ಸಾಂಗ್ ಎಕ್ಸ್ಪೆಕ್ಟೇಷನ್ ಬೇತೆತ್ತಂಡೆ ಆಂಡ್ ಅವು ಬೈಜ್ಜಿ. ಸೊ ಯಾನ್ ಪನೊಂದುಲ್ಲೆ ವರ್ಕ್ ಹಾರ್ಡ್ ನೆಕ್ಸ್ಟ್ ನೆಕ್ ಇರೆಗ್ ಯೂಸ್ ಆಪುಂಡು ಪಾಯಿಂಟ್ಸ್ ನೆನೆಪ್ದಿಲೆ ಬೊಕ್ಕ ಎಕ್ಸ್ಪ್ರೆಷನ್ ಎಡ್ಡೆ ಎತ್ತಂಡು ಕೊರಿಯೋಗ್ರಫಿ ಇಂಪ್ರೂವ್ಡ್ ಆತೆ. ಓಕೆ ಓವರ್ ಆಲ್ ಇಸ್ ಅ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಪ್ರೀತಿ. ಹಾಯ್ ನಮಸ್ತೆ. ನಮಸ್ತೆ. ಆಲ್ರೆಡಿ 2 ಜಡ್ಜಸ್ ನಕಲ್ ಪಂಡೇರು ಆ ಪರ್ಫಾರ್ಮೆನ್ಸ್ ಬಗ್ಗೆ ಎನ್ನ ಒಪಿನಿಯನ್ ದಾದ ಪಂಡ ಎರಡೊಂದು ಜೆಡ್ಡೆ ಕ್ವಾಲಿಟಿ ದಾದ ಪಂಡ ಎಲ್ಲೆಲ್ಲಿ ಸ್ಟೆಪ್ಪಲ್ಲಿ ಇರು ಫಿನಿಶಿಂಗ್ ಮಂತದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರ್ಪರ್. ಯಾನಿತ ಫಸ್ಟ್ದ ಸೆಮಿ ಕ್ಲಾಸಿಕಲ್ ಆಡು ಆಯ್ತು ಬಕ್ಕ ಇರು ಫ್ಲೂಟ್ ಸೆಕ್ಷನ್ ಗೊಂಜು ಬಾಲಿವುಡ್ ಮಿಕ್ಸ್ ಮಂತಾರೆ ಅವಲ ಇಂಕ ಮಸ್ತ್ ಇಷ್ಟ ಉಂಡು. ಆ್ಯಂಡ್ ಮುಲ್ಪ ದಾದ ಚೇಂಜಸ್ ದಾದ ಬೋರ್ಡ್ ಪಂಡ ಇರ್ನ ಕಂಫರ್ಟೇಬಲ್ ಲೆವೆಲ್ಡ್ ಪರ್ಫಾರ್ಮೆನ್ಸಸ್ ಕೊರೊಂದುಲರ್. ಈರೊಂಜಿ ಪಿದೈದು ಕೊರಿಯೋಗ್ರಾಫರ್ ಆತೊಂಜಿ ಗುರು ಇರ್ನೊಟ್ಟಿಗಿತ್ತಂಡ ಅಕುಲು ಇರ್ನ ಕಂಫರ್ಟೇಬಲ್ ಬಾಕ್ಸ್ ಇರ್ದಿರೆ ದಾದ ಎಕ್ಸ್ಟ್ರಾ ಮನ್ಪರ್ ಆಪುಂಡ ಅಕುಲು ಡೆಫಿನೆಟ್ಲಿ ಪಂದು ಕೊರ್ಪೆ. ಸೊ ದಟ್ ಈಸ್ ದ ಕೆಪಾಸಿಟಿ ಆಫ್ ಎ ಕೊರಿಯೋಗ್ರಾಫರ್. ಸೊ ಇರೆಗೀರ್ ಕೊರಿಯೋಗ್ರಾಫ್ ಮಂತ್ನ ನಾರ್ಮಲಿ ನಮ್ಮ ಈತಿ ಯಾವು ಅಂಚಿಂದ ಒಂಜಿ ಥಿಂಕಿಂಗ್ ಬತ್ತೇ ಬರ್ಪುಂಡು. ಇವನ್ ಯಾನ್ ಎಂಕೆ ಕೊರಿಯೋಗ್ರಾಫ್ ಮಂತ್ನಲ್ಲ ಅಂಚೆನೆ ಒಂಜಿ ಬರ್ಪುಂಡು. ಬಟ್ ಔಟ್ಸೈಡರ್ಸ್ ನಕ್ಲೆಗ್ ಒಂಜಿ ಇಮ್ಯಾಜಿನೇಷನ್ ಸುಪ್ಪುಂಡು. ಆ ಇಮ್ಯಾಜಿನೇಷನ್ ನಮ್ಮ ರೀಚ್ ಮನ್ಪೊಡಾಪುಂಡು ಆಸ್ ಎ ಪರ್ಫಾರ್ಮರ್. ಸೊ ಅವು ಇರೆಗೆ ತಿಕ್ಕಂಡು ಡೆಫಿನೆಟ್ಲಿ ಯು ಕುಡ್ ಬಿ ಆ್ಯನ್ ನೆವರ್ ನೋ ಯು ಕುಡ್ ಬಿ ಆ್ಯನ್ ಫೈನಲಿಸ್ಟ್ ಆಫ್ ದಿಸ್ ಸೀಸನ್ ಆಲ್ಸೋ. ಸೊ ಅಂಚಿನ ಪೊಟೆನ್ಷಿಯಾಲಿಟಿ ಇಡ್ಡ ಉಂಡು. ಸೊ ಡೆಫಿನೆಟ್ಲಿ ಗೋ ಫಾರ್ ಆನ್ ಹಾರ್ಡ್ ವರ್ಕ್ ಆ್ಯಂಡ್ ಔಟ್ಸೈಡ್ ಕೊರಿಯೋಗ್ರಾಫರ್ ಮಂತ್ನ ಡೆಫಿನೆಟ್ಲಿ. ಬಟ್ ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಹಿಂಗೆ ಮಸ್ತ್ ಇಷ್ಟ ಆದಿತ್ತು ಮುಂದೆಲ್ಲ. ಸೊ ಡೆಫಿನೆಟ್ಲಿ ಇರ್ ಹಾರ್ಡ್ ವರ್ಕ್ ಮಂತ್ನ ಒಂದು ಇರೋದು ಸಾಧ್ಯ. ಸೊ ಆಲ್ ದ ಬೆಸ್ಟ್ ಟು ಯು. ಲೆಟ್ಸ್ ಸಿ ವಾಟ್ಸ್ ದ ರಿಸಲ್ಟ್. ಶೋರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ಲಿ ಪರ್ಫಾರ್ಮ್ಡ್. ಇವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ವತಿಯಿಂದ ಒಂದು ಎಣ್ಣೆ ಪೌಚ್, ಅರುಣಾ ಮಸಾಲ ಅವರ ಒಂದು ಮಸಾಲೆದಾರ್ ಪ್ಯಾಕೆಟ್ ಆ್ಯಂಡ್ ಸನ್ ಪ್ರೀಮಿಯಂ ಅವರ ಹೊಸ ಪ್ರಾಡಕ್ಟ್ ದಟ್ ಇಸ್ ಹೋಲ್ ವೀಟ್ ಚಕ್ಕಿ ಆಟ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕದಾದ ಬ್ರೇಕ್. ಆದರೆ ಬ್ರೇಕ್ನ ಮೊದಲು ನಮಗೆ ಸಹಕಾರ ನೀಡಿದಂತಹ ರೆವೆಂಟೋ ವೆಲ್ನೆಸ್ ಆಯುರ್ವೇದಿಕ್ ಪಾರ್ಟ್ನರ್ ಹಾಗೂ ಅಕ್ಷಯ ಎಕ್ವಿಪ್ಮೆಂಟ್ಸ್ ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ತಗೊಳ್ತಾ ಇದ್ದೇವೆ ಚಿಕ್ಕ ಪುಟ್ಟ ಬ್ರೇಕ್. ಕಮ್ ಬ್ಯಾಕ್ ವೆರಿ ಸೂನ್. ಟೇಕ್ ಅ ಬ್ರೇಕ್. Mommy dance, dance, mommy dance, dance, mommy dance. Welcome back to your favorite show on Namma TV, that is Dance Mummy Dance Season 5. ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದರ ಜೊತೆಗೆ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಆ್ಯಂಡ್ ಅರುಣಾ ಮಸಾಲ. ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಫ್ಲೋರಮಾ ಫ್ಲೋರ್ ಕ್ಲೀನರ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಈ ದಿನ SPB ಅವರಿಗೆ ಜಯಕಾರವನ್ನು ಹಾಕಿ ಅವರ ಎಲ್ಲ ಹಾಡುಗಳನ್ನು ಮೆಲುಕು ಹಾಕುವಂತಹ ಸಮಯ. ಅಂಥದ್ದೇ ಒಂದು ಉತ್ತಮವಾದಂಥ ಗೀತೆಯೊಂದಿಗೆ ನಮ್ಮನ್ನು ಮನೋರಂಜಿಸಲಿಕ್ಕೆ ಅವರ ನೃತ್ಯ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ ಪೂರ್ಣಿಮಾ ಲೋಕೇಶ್ ಅವರು. ಪ್ಲೀಸ್ put your hands together and welcome her. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ವಾವ್, ಪೂರ್ಣಿಮಾ ಲೋಕೇಶ್ ಅವರೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. SPB ಅವರ ಒಂದು ಇನ್ನೊಂದು ಹಾಡನ್ನು
ನೃತ್ಯ ಪ್ರದರ್ಶನದ ಮೂಲಕ ನಮಗೆ ನೆನಪಿನಲ್ಲಿ ಬರುವ ಹಾಗೆ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಶೋರ್ ಯು ಆರ್ ಹ್ಯಾಪಿ ವಿತ್ ಯುವರ್ ಪರ್ಫಾರ್ಮೆನ್ಸ್. ಆದರೆ ನಿಮ್ಮ ಹ್ಯಾಪಿನೆಸ್ಸಿಗೂ ನಮ್ಮ ಹ್ಯಾಪಿನೆಸ್ಸಿಗೂ ಅವರ ಹ್ಯಾಪಿನೆಸ್ಸಿಗೂ ಡಿಫ್ರೆನ್ಸ್ ಇದೆ. ಸೊ ನಾವಿಬ್ಬರು ಹ್ಯಾಪಿ ಆಗಿದ್ದಾರೆ, ಅವರು ಹ್ಯಾಪಿ ಆಗಿದ್ದಾರೆ ನೋಡಬೇಕಾದ್ರೆ ಅವರ ಕಮೆಂಟ್ಸನ್ನು ಕೇಳಬೇಕಾಗುತ್ತೆ. ಸೊ ಲೆಟ್ಸ್ ಹ್ಯಾವ್ ದ ಕಮೆಂಟ್ಸ್ ಫ್ರಮ್ ದ ಜಡ್ಜಸ್. ಓವರ್ ಟು ದ ಜಡ್ಜಸ್. ನಮಸ್ತೆ. ಎಂಚಂಡ್ ಪರ್ಫಾರ್ಮೆನ್ಸ್ ಬಂದದ್ದು ಸಾಕಣ್ಣ? ಹಾಂ, ಯು ಆರ್ ರಿಲ್ಯಾಕ್ಸ್ ನೌ? ಎಸ್ ಎಸ್. ಪೂರ್ಣಿಮಾ ಲೋಕೇಶ್ ಇರ್ನ ಹನುಮಾನ್ ಕಾನ್ಸೆಪ್ಟ್ ಮಂದರೆ ದಾಯಿ ಒಂದು ಕಾನ್ಸೆಪ್ಟ್ ಮಂತಿಂದ ಅದನ್ನೆಲ್ಲ ರೀಸನ್ ಉಂಡೆ? ರೀಸನ್ ಪಂಟ ಸಾಂಗ್ ಒಂಚೂರು ಜೋಶ್ ಉಂಡು. ಓಕೆ. ಅಂಚಾದ ಬೊಕ SPB ನ ಸಾಂಗ್ ಒಂದು ಅಂದು ಅಂಚಾತು ಅಲ್ಲ ರೀಚ್ ಆತು ಜಾಂತ ತೋಜದ ದಿತ್ತುನಿ ಪಂಡ ಸಾಂಗ್ ರೀಚ್ ಆತಿಜ ಅಂಚತ್ ಅಂಚತ್. ಹಾಂ, ಓಕೆ. ಪಂಡ ಬೇತೆ ಒಲ್ಲ ಇಪ್ಪಂದು ಪಂಡದು. ಹಾಂ, ಓಕೆ. ಒಂದೇ ಇರ್ನ ಡಿಫ್ರೆಂಟ್ ಆದು ಪುಂಡಂದು ಪಡ ಪಂಡದು. ಓಕೆ. ಎಂಕ್ ದಾದ ಇಷ್ಟ ಅನ್ಪಂಡ ಥ್ರೂ ಔಟ್ ಇರ್ನ ಪರ್ಫಾರ್ಮೆನ್ಸ್ ಇರ್ನ ಎನರ್ಜಿ ಆ ಜೋಶ್ ಎಂಕ್ ಮಸ್ತ್ ಇಷ್ಟ ಅಂಡ್ ಲಾಸ್ಟ್ ಟೈಮ್ ಇಫ್ ಐ ಆಮ್ ನಾಟ್ ರಾಂಗ್ ಸನ್ ಆ ಡ್ಯಾನ್ಸ್ ಮಂದಿತ್ತಾರೆ ಆ್ಯಂಡ್ ಐಟ್ ಪಕ್ಕ ಐಟ್ ಮಿಕ್ಸ್ ಇತ್ತು ಒಂದು 2-3 ಸಾಂಗ್. ಓಕೆ. ಒಂದೆಟ್ಲ ಎಂಕ್ ಇರ್ನ ಎನರ್ಜಿ ಎಕ್ಸ್ಪ್ರೆಷನ್ ಮಸ್ತ್ ಇಷ್ಟ ಅಂಡ್ ಬಟ್ ಕೊರಿಯೋಗ್ರಫಿಕಲಿ ಏನು ಪನೋಡಾಂಡ ಕೊರಿಯೋಗ್ರಫಿ ವೈಸ್ ಎಂಕ್ ನಲ್ಲ ಒಂಚು ಕ್ರಿಯೇಟಿವಿಟಿ ಬೋರ್ಡ್ ಅಂದಾಂಡ್ ದಾಪಂಡ ಇರ್ನ ಡ್ಯಾನ್ಸ್ ಪೊಟೆನ್ಷಿಯಾಲಿಟಿ ಆ್ಯಂಡ್ ಲಾಸ್ಟ್ ರೌಂಡ್ ತೂದಿತ್ತೆ. ಸೊ ಈ ರೌಂಡು ಎಂಕ್ ಎನರ್ಜಿ ತೂ ತಿಕ್ಕಂಡು ಲಾಸ್ಟ್ ಟೈಮ್ ಇರೋಂಥ ಗ್ರೇಸ್ಫುಲ್ ಪರ್ಫಾರ್ಮೆನ್ಸ್ ಕೊದ್ದಿತ್ತಾರೆ. ಈ ಸಲ ಎನರ್ಜಿ ತೂ ತಿಕ್ಕಂಡು ಬಟ್ ಸಮಥಿಂಗ್ ಕ್ರಿಯೇಟಿವಿಟಿ ಬೋರ್ಡ್ ಇತ್ತು ನಂದು ಅನಿಸೇನು. ಸಾಂಗ್ ಸೆಲೆಕ್ಷನ್ ವೈಸ್ ಕ್ರಿಯೇಟಿವಿಟಿ ಇತ್ತನು ಬಟ್ ಕೊರಿಯೋಗ್ರಫಿ ವೈಸ್ ಅಂತ ಕ್ರಿಯೇಟಿವಿಟಿ ಬೋರ್ಡ್ ಇತ್ತನು. ಬೊಕ್ಕ ಮುಲ್ಪ ಮಸ್ತ್ ಎಂಕ್ ಮಸ್ತ್ ಹಾಚ್ ಪಾಚ್ ಓಲ್ಪ ಆಂಡ್ ಪಂಡ ಅವೊಂಜಿ ಪ್ರಾಪ್ಸ್ ಟರ್ನ್ ಅರೌಂಡ್ ಮನ್ಪುವರ್ ಪಂಡ ಅವರ ರಾಮ ಸೀತಾ ಅವರ ಹನುಮನ್ ಅಲ್ಪ ಪರ್ಫಾರ್ಮೆನ್ಸ್ ಮಸ್ತ್ ವೀಕ್ ಪೋಂಡು ಪಂಡ ಅವೊಂಜಿ ಮೂಮೆಂಟ್ ಮಸ್ತ್ ಸ್ಲೋ ಆಂಡ್ ಪ್ರಾಪ್ಸ್ ಟರ್ನ್ ಅಪ್ ನ ಪಿರ ಎಗೇನ್ ಬ್ಯಾಕ್ ಟು ಪ್ರಾಪ್ಸ್ ಅವನ್ ಪುಲ್ ಮಂತ್ನ ಆ ಒಂಜಿ ಇಡೀ ಜಾನರ್ ಉಂಡದೆ ಅಲ್ಪ ಒಂಚೂರು ಮಸ್ತ್ ವೀಕ್ ಅಂದ ಅನಿಸಿಂಡು. ಮೇ ಬಿ ಇಫ್ ಏನಿರೆ ಸಜೆಸ್ಟ್ ಮಂತ್ನಾಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ತಂಡ ಇರ್ ಫೀಮೇಲ್ ವರ್ಷನ್ ಪೋತುಂಡ ನಲ್ಲ ಬ್ಯೂಟಿಫುಲ್ ಆತ್ ಲೈಕ್ ಇರಿಗೆ ಎನರ್ಜಿ ಸಾಂಗ್ ಬೋರ್ಡ್ SPB ನ ಮಸ್ತ್ ಉಂಡು. ಫಾರ್ ಎಕ್ಸಾಂಪಲ್ ಮಲೆನಾಡು ಅಡಿಕೆ ಮೈಸೂರು ವೀಳ್ಯದಲ್ಲಿ ಅಂಚಿಂದ ಪೂರ ಪರ್ಫಾರ್ಮೆನ್ಸಸ್ ಇರೆಗ್ ಮಸ್ತ್ ಸೂಟ್ ಆವಂದೆ ಅನ್ನೊಂಜಿ ಒಪಿನಿಯನ್. ಸೊ ಮೇ ಬಿ ಇರ್ ನಲ್ಲ ಪರ್ಫಾರ್ಮೆನ್ಸ್ ಮಂತ್ನಾಗ ಒಂಚೂರು ಕೊರಿಯೋಗ್ರಾಫರ್ ಡಿಸ್ಕಸ್ ಮಂತ್ ಕ್ರಿಯೇಟಿವಿಟಿ ಮಿತ್ತು ಜಾಸ್ತಿ ವರ್ಕ್ ಮಂತ ಡೆಫಿನೆಟ್ಲಿ ಯು ಆರ್ ಎ ಸ್ಟ್ರಾಂಗ್ ಪರ್ಫಾರ್ಮರ್. ನಲ್ಲ ಸ್ಟ್ರಾಂಗ್ ಅದು ಬರಲ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪೂರ್ಣಿಮಾ ಲೋಕೇಶ್ ನಮಸ್ತೆ. 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 ಸೌಖ್ಯತೆ? ಆರಾಮ. ಓಕೆ. ಪರ್ಫಾರ್ಮೆನ್ಸ್ ವೈಸ್ ಇರಿಗೆ ಲಾಸ್ಟ್ ಟೈಮ್ಲ ಬಂದಿತ್ತೆ ಎರಡು ಪೊಟೆನ್ಷಿಯಲ್ ಉಂಡು ಬಂದು. ಓಕೆ. ಕಂಪೇರ್ ಟು ಯುವರ್ ಲಾಸ್ಟ್ ಪರ್ಫಾರ್ಮೆನ್ಸ್ ಒಂದು ಎಡ್ ಎತ್ತನ್ ಕಲರ್ಫುಲ್ ಇತ್ತನ್ ಎನರ್ಜೆಟಿಕ್ ಇತ್ತನ್ ಭಾರಿ ಜೋಶ್ ನಲ್ತಾರೆ ನೀ ಎನರ್ಜಿ ಲಾತ್ ಡೌನ್ ಆತಜಿ ಮುರಣಿ ಲಾಸ್ಟ್ ಬಸಲ್ ಆದಿತ್ತಾರೆ ಇನಿ ಒಂಚೂರು ಕಡಕ್ ಇತ್ತಾರೆ ಲಾಸ್ಟ್ ಮಟ್ಟ. ಕಾಸ್ಟ್ಯೂಮ್ ಮಸ್ತ್ ಸೂಪರ್ಬ್ ಉಂಡು. ಕಾಸ್ಟ್ಯೂಮ್ ಇರಿಗೆ ಭಾರಿ ಎಡ್ಡೆ ಲೈಕ್ ಸೂಪರ್ಬ್ ತೋಜೊಂದುಲ್ಲರ್ ಈರ್ಲ ಎಡ್ಡೆ ತೋಜೊಂದುಲ್ಲರ್ ಭಾರಿ ಶೋಕ್ ಕಾಸ್ಟ್ಯೂಮ್. ಎನರ್ಜಿ ಅನಿರಿಗೆ ಪಂಡೆ ಪ್ರಾಪ್ ಅವು ಆರ್ಲ ಪಂಡೇರು ಅವು ಒಂಚೂರು ತಿರ್ಗಾನಾಗ ಬೊಕ್ಕ ಒಂಚೂರು ಮೆಸ್ ಇತ್ತಂಡು ಬಟ್ ಅವು ಸೈಡ್ ದಿಂಡಲ್ಲ ಇರ್ನ ಎನರ್ಜಿ ಬೊಕ್ಕ ಪರ್ಫಾರ್ಮೆನ್ಸ್ ಹೆಂಗೆ ಮಸ್ತ್ ಲೈಕ್ ಅಂಡ್ ಓಕೆ ಸರ್ ಎಂಕ್ ಗೊತ್ತುಂಡು ಇರೆಗ್ ನಲ್ಲ ನಿತ್ಯ ಕೊರಿಯೋಗ್ರಾಫರ್ ದೆತ್ತೊಂದರ ಅತ್ ದೆತ್ತೊಂದೆ. ಓಕೆ. ಲಾಸ್ಟ್ ಟೈಮ್ ಇಜ್ಜಾಣತೆ ಇತ್ತನ್. ಓಕೆ. ಮಲ್ಲೆಜ್ಜಿ ಆಂಡ ಓವರಾಲ್ ಇಟ್ಸ್ ಅ ವೆರಿ ಜೋಶ್ಫುಲ್ ಪರ್ಫಾರ್ಮೆನ್ಸ್ ಪೋನುಲಿಂಗ್ ಪಂಡ ಭಾರಿ ಎನರ್ಜೆಟಿಕ್ ಇತ್ತನ್ ಯಾನ್ ಬೇತದಲ್ಲ ಪಂಡ್ರೆ ಬೋಪುಜಿ. ಸೊ ವರ್ಕ್ ಆನ್ ಇಟ್. ಇರೆಗ್ ನಲ್ಲ ಯು ಹ್ಯಾವ್ ದ ಕೆಪಾಸಿಟಿ ಇರ್ನ ಲುಕ್ ವೈಸ್ ಇರ್ನ ಬಾಡಿ ಇರ್ನ ಎನರ್ಜಿ ವೈಸ್ ಯು ಹ್ಯಾವ್ ದ ಪೊಟೆನ್ಷಿಯಲ್ ನಲ್ಲ ಎದುರು ಪೋಲಿ ಅಂಚಿನ ಒಂಜಿಂದ ಉಂಡು ಇರ್ಡ ವರ್ಕ್ ಹಾರ್ಡ್ ಮನ್ಪುಲೆ ಗಿವ್ ಅಪ್ ಮನ್ಪೊಡ್ಚಿ. ಓಕೆ. ಇರೆಗ್ ಆಲ್ ದ ಬೆಸ್ಟ್. ಎಡ್ಡೆ ಮನ್ಪುಲೆ ಕಲರ್ಫುಲ್ ಆದ ಇಪ್ಪುಲೆ ಎಪ್ಪಗಲ. ಸ್ಮೈಲ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ಪೂರ್ಣಿಮಾ ಅವರೇ, ಹಲೋ ಮ್ಯಾಮ್. ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಎನರ್ಜೆಟಿಕ್, ಎಕ್ಸ್ಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು. ಅದರಲ್ಲೂ ನನಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಹನುಮಂತನ ಕೆಲವು ಸ್ಟೆಪ್ಗಳಂತೂ ತುಂಬ ಚೆನ್ನಾಗಿ ಬಂತು. ನಮಗಿಲ್ಲಿ ಕುಣಿಯುವ ಅಂತ ಆಸೆ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂತು. ಈ ಹಾಡು ನಾನು ತುಂಬ ಕೇಳಿಸ್ಕೊಳ್ಳಿಲ್ಲ, ಅಪರೂಪಕ್ಕೆ ಕೇಳಿದೆ, ಮತ್ತು ಇದು SPB ಹಾಡಿದ್ದು ಸಹ ಗೊತ್ತಿರಲಿಲ್ಲ. ಸೊ ಒಂದು ಅಪರೂಪದ ಹಾಡನ್ನು ನೀವು ನಮಗೆ ಕೊಟ್ಟ ಹಾಗಾಯಿತು. ಕಾಸ್ಟ್ಯೂಮು ಚೆನ್ನಾಗಿತ್ತು. ಓವರ್ ಆಲ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಬಟ್ ನೀವು ಇದಕ್ಕಿಂತ ಜಾಸ್ತಿ ನಿಮಗೆ ತಾಕತ್ತುಂಟು ಅಂತ ಲಾಸ್ಟ್ ಎಪಿಸೋಡಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದೀರಿ. ಹಾಗಾಗಿ ಮುಂದಿನ ಸುತ್ತಿನಲ್ಲಿ ನೀವು ಆಯ್ಕೆ ಆಗಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ಬಟ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಡಿಂಗ್ ಟು ದ್ಯಾಟ್ ಪಂಡ ಇಂದು ಕೊರಿಯೋಗ್ರಫಿ ಅನ್ನು ಬ್ಯಾಡ್ ಅನ್ ಪನ್ನೊಂದಿಜ್ಜಿ ಕೊರಿಯೋಗ್ರಫಿಕಲಿ ಒಂದು ಮಸ್ತ್ ಎಡ್ಡುಂಡು ಬಟ್ ವಿಷಯದಾದ ಪಂಡ ಒಂತೆ ಕ್ರಿಯೇಟಿವ್ ವರ್ಕ್ ಒಂದೇಟು ಆತುಂಡ ಮೇ ಬಿ ಸ್ಟ್ಯಾಂಡಿಂಗ್ ಓವೇಷನ್ ಬೈದು ಎಂಕಲ ಮೂಜ್ ಅನ್ನೋದು ಸೊ ಇರ್ ಅಲ್ಪರ್ದು ಒಂಚೂರು ಡೌನ್ ಇಲ್ಲ ರೈತ ಬಗ್ಗೆ ವರ್ಕ್ ಮಾತಾಡ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ದರ್. ಓಕೆ ಓಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ಲಿ ಪರ್ಫಾರ್ಮ್ಡ್. ಇವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ವತಿಯಿಂದ ಒಂದು ಎಣ್ಣೆ ಪೌಚ್, ಅರುಣಾ ಮಸಾಲ ಅವರ ಒಂದು ಮಸಾಲೆದಾರ್ ಪ್ಯಾಕೆಟ್ ಆ್ಯಂಡ್ ಸನ್ ಪ್ರೀಮಿಯಂ ಅವರ ಹೊಸ ಪ್ರಾಡಕ್ಟ್ ದಟ್ ಇಸ್ ಹೋಲ್ ವೀಟ್ ಚಕ್ಕಿ ಆಟ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಸೊ ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯ ಎಲ್ಲ ಡಾನ್ಸಸ್ ಡಾನ್ಸ್ ಮಾಡಿ ಆಗಿದೆ. ನನ್ನ ಕೈಯಲ್ಲಿರುವಂಥ ಹ್ಯಾಂಪರ್ ನೋಡೋಕೆ ನಿಮಗೆ ಗೊತ್ತಾಗುತ್ತೆ ಈಗ ಹೇಳುವಂತಹ ಘೋಷಣೆ ಯಾರನ್ನು ಅನೌನ್ಸ್ ಮಾಡಲಿಕ್ಕೆ ಅಂತ. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಸ್ಪಾನ್ಸರ್ಡ್ ಬೈ ರಿವೆಂಟೋ ಯೋರ್ ವೆಲ್ನೆಸ್ ಆಯುರ್ವೇದಿಕ್ ಪಾರ್ಟ್ನರ್ ಯುನಿಶೇಟ್ ಪ್ಲಸ್ ಕ್ರೀಮ್ನ ವತಿಯಿಂದ ಒಂದು ಸುಂದರವಾದಂತಹ ಗಿಫ್ಟ್ ಹ್ಯಾಂಪರ್. ಇದು ಯಾರಿಗೆ ಹೋಗುತ್ತೆ ಅಂದರೆ ಈ ವಾರದಲ್ಲಿ ಈ ಸಂಚಿಕೆಯಲ್ಲಿ ಮಾಡಿದಂಥ ಡಾನ್ಸರ್ಸಲ್ಲಿ ಒಂದು ಸ್ಪೆಷಲ್ ಸ್ಟೆಪ್ಪನ್ನು ಜಡ್ಜಸ್ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ದ್ಯಾಟ್ ಪರ್ಸನ್ ವಿಲ್ ಬಿ ದ ವಿನ್ನರ್ ಆಫ್ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್. ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಈ ಎಪಿಸೋಡಲ್ಲಿ ಇತ್ತು. ಸೊ ನಾವು ಮೂವರು ಸೇರಿ ಒಂದು ತೀರ್ಮಾನಕ್ಕೆ ಬಂದದ್ದೇನು ಅಂದರೆ ದ್ಯಾಟ್ ಗೋಸ್ ಟು ಸುಷ್ಮಾ ಪ್ರದೀಪ್. ವಾವ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಆರ್ ದ ವಿನ್ನರ್. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನಮ್ಮ ಕನ್ನಡದ ಕಣ್ಮಣಿ ಕರ್ನಾಟಕದಲ್ಲೇ ಅವರ ಒಂದು ಹಾಡಿನಿಂದ ಪ್ರಪಂಚದಾದ್ಯಂತ ನಮ್ಮ ಕೀರ್ತಿಯನ್ನು ಹೆಚ್ಚಿಸಿದಂಥ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಂದು ಟ್ರಿಬ್ಯೂಟ್. ಆ ಸಲಾಂನ ಮುಖೇನ, ನೃತ್ಯದ ಮುಖೇನ ಎಷ್ಟೊಂದು ಟ್ರಿಬ್ಯೂಟ್ಗಳು ಈ ವೇದಿಕೆಯಲ್ಲಿ ತೋರಿಸಿದಂತಹ ಒಂದಕ್ಕಿಂತ ಒಂದು ಮಿಗಿಲು ಏಕ್ ಸೆ ಬಡ್ಕರ್ ಏಕ್ ಪರ್ಫಾರ್ಮೆನ್ಸನ್ನು ನೀಡಿದಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ನಮ್ಮ ಮಮ್ಮೀಸಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. 44,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ನಮ್ಮೆಲ್ಲರ ಒಂದು ಕೀರ್ತಿ ಅಂತ ಹೇಳ್ಬೋದು. ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರು ಯಾವಾಗಲೂ ನಮ್ಮ ಜೊತೆ ಇರುವ ಹಾಗೆ ನಮಗೆ ಕೊಟ್ಟಂತಹ ನೆನಪುಗಳು ಅದೆಷ್ಟೋ. ಅಂಥ ನೆನಪುಗಳಲ್ಲಿ ಕೆಲವು ಹಾಡುಗಳನ್ನು ಸಿಲೆಕ್ಟ್ ಮಾಡಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗೆ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ನ ಮಮ್ಮೀಸಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಈ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಟ್ರಿಬ್ಯೂಟ್ ಅನ್ನುವಂತಹ ಸಂಚಿಕೆ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬರುವಂಥ ಮಮ್ಮೀಸ್ ಯಾವ ಸಾಂಗನ್ನು ಸಿಲೆಕ್ಟ್ ಮಾಡ್ತಾರೆ ಅಂತ ನೋಡುವ ಕುತೂಹಲದೊಂದಿಗೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಟಿಲ್ ದೆನ್ ಟಾಟಾ ಬಾಬಾಯ್, ಟೇಕ್ ಕೇರ್.